ಸ್ವಾಗತ. ನಾನು ವರ್ಷ. ದಕ್ಷಿಣ ಕನ್ನಡ ಮಂಗಳೂರು ಕರಾವಳಿ ಭಾಗದಲ್ಲಿ ಈಗಾಗಲೇ ಬಹಳಷ್ಟು ಸದ್ದು ಮಾಡ್ತಾ ಇರುವಂತ ತುಳು ಸಿನಿಮಾ ಯಾವುದು ಅಂತ ಹೇಳಿದ್ರೆ ಪಿಕ್ಚರ್ ಅನ್ನುವಂತ ತುಳು ಸಿನಿಮಾ. ಟ್ರೈಲರ್ ಅನ್ನ ನೋಡಿ ಬಹುನಿರೀಕ್ಷಿತ ಸಿನಿಮಾ ಆಗಿದೆ ಇದೀಗ. ಎಲ್ಲರೂ ಕೂಡ ಕಾತರದಿಂದ ಕಾಯುವಂತ ಸಿನಿಮಾ ಪಿಕ್ಚರ್ ಆಗಿದೆ. ಸಂದೀಪ ಇವರ ನಿರ್ದೇಶನದಲ್ಲಿ ಶಿಲ್ಪಾ ಗಣೇಶ್ ಇವರ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂತ ಪಿಕ್ಚರ್ ಅನ್ನುವಂತ ಸಿನಿಮಾ GL1 ಮಾಲ್ ಪುತ್ತೂರಲ್ಲಿ ಇವತ್ತು ಪ್ರೀಮಿಯರ್ ಶೋ ಕಾಣ್ತಾ ಇದೆ. ಹಾಗಾದ್ರೆ ಇಲ್ಲಿ ಬಂದಿರುವಂತ ಆಡಿಯನ್ಸ್ ಏನ್ ಹೇಳ್ತಾರೆ, ನಿರ್ದೇಶಕರು ಏನ್ ಹೇಳ್ತಾರೆ, ನಿರ್ಮಾಪಕರು ಈ ಫಿಲ್ಮ್ ನ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ಕೊಂಬೋದು. ಕಾಮಿಡಿ ಇಷ್ಟ. ಥ್ಯಾಂಕ್ ಯು. ಸೂಪರ್ ಕಾಮಿಡಿ ಬೊಕ ತುಳುಟೊಂಜಿ ಎಡ್ಡೆ ಮೂವಿನ ಮಾಡಲಿತ್ತು ಹೊಸ ಹೊಸ ಹೀರೋ ಎಲ್ಲವ ಸೂಪರ್ ಫಿಲ್ಮ್ ತುಳುಟು ಕಾಮಿಡಿ ಸ್ಟಾಂಡ್ ಪಿಲಿಬೆಲೆ ಮನಕ್ಕ ಚಾಲಿ ಪೊಲ್ಲ ಗಡ್ಡೆ ಫಿಲ್ಮ್ ತುಳು ಸೂಪರ್ ಫಿಲ್ಮ್ ತೂವಳಿ ಮಾತಾಡ ಸೂಪರ್ 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 ಅದು ಕಾಮಿಡಿ ಎಲ್ಲ ಸೂಪರ್ ಆತಂದ್ರೆ ಒಂಜಿ ಫ್ಯಾಮಿಲಿ ತೋಪುನ ಅಂಚಿನ ಪಿಕ್ಚರ್ ಸೂಪರ್. ಓ ಸೂಪರ್ ಫ್ಯಾಮಿಲಿ ತೂಲಿ ಗಡ್ಡೆ ಕಾಮಿಡಿ ಟೈಮ್ ಪಾಸ್ ಆಪುನ ಬುತ್ತೆ ಆಪುಜಿ. ಸರ್ ಹೇಗಿತ್ತು? ಸೂಪರ್ ಆಗಿತ್ತು. ಫ್ಯಾಮಿಲಿ ಬಂದು ಕೂತು ನೋಡ್ಬೋದು. ಕಾಮಿಡಿ ಫ್ಯಾಮಿಲಿ ವಿತ್ ಎಲ್ಲ ಹೇಗಿತ್ತು? ಹೇಗಿತ್ತು? ಎಂತ ಇಷ್ಟ ಆಯ್ತು ನಿಮ್ಗೆ? ಕಾಮಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು? ಸೂಪರ್ ಹೇಗಿತ್ತು? ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೇಗಿತ್ತು ಸರ್? ಸೂಪರ್ ಎಂತ ಇಷ್ಟ ಆಯ್ತು? ಖುಷಿ ಆಯ್ತು. ಕಾಮಿಡಿ ಎಲ್ಲ ಇತ್ತು, ಫ್ಯಾಮಿಲಿ ಸ್ಟೋರಿ. ಥ್ಯಾಂಕ್ ಯು. ದಾದಾ ಇಷ್ಟ ಆಯ್ತು? ಸೂಪರ್ ಸೂಪರ್ ಇತ್ತು. ಮ್ಯಾಮ್ ಎಂತ ಇತ್ತು ಮೂವಿ? ಸೂಪರ್ ಸರ್ ಎಂತ ಇತ್ತು? ಸೂಪರ್ ಸೂಪರ್ ಎಂತ ಇತ್ತು ಮೂವಿ? ಸೂಪರ್. ದಾದಾ ಇಷ್ಟ ಆಯ್ತು? ಕಾಮಿಡಿ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. ಎಂತ ಇತ್ತು? ಸೂಪರ್ ಮೂವಿ ಎಂತ ಇತ್ತು? ಖುಷಿ ಆಯ್ತು. ಎಂತ ಇತ್ತು? ಎಂತ ಇತ್ತು? ಮ್ಯಾಮ್ ಎಂತ ಇತ್ತು? ಓಕೆ ಸೂಪರ್. ಎಂತ ಇಷ್ಟ ಆಯ್ತು? ಕಾಮಿಡಿ ಫುಲ್ ಅಮ್ಮ ಎಂತ ಇಷ್ಟ ಆಯ್ತು? ಎದ್ದಾಯ್ತು. ಥ್ಯಾಂಕ್ ಯು. ಹೇಗಿತ್ತು? ಚೆನ್ನಾಗಿ. ಸೂಪರ್. ಕಾಮಿಡಿ ಫಿಲ್ಮ್ ಫುಲ್ ಸೂಪರ್ ಇತ್ತು. ಎಂತ ಇತ್ತು? ಸೂಪರ್. ಸೂಪರ್ ಆಗಿದೆ. ಫ್ಯಾಮಿಲಿ. ಒಳ್ಳೆ ಫ್ಯಾಮಿಲಿ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆದು. ಥ್ಯಾಂಕ್ ಯು. ಬರ್ಲಾಗಿತ್ತು ದಾದಾ ಇಷ್ಟ ಆಗಿದೆ? ಆಕ್ಚುಲಿ ಇಷ್ಟದ ನನಗೆ ನನ್ನ ಕಾಮಿಡಿ
ಪಂಡ ಹೀರೆಗ್ ನಾರ್ಮಲ್ ಆದ ನಮ್ಮ ಮಾತು ಪಿಕ್ಚರ್ ತಗೊಂಡಿಪ್ಪ ಬಟ್ ಈ ಸರ್ತಿ ಮಾತ್ರ ಇಂಚ ಕೊಡ್ತೇವೆ ಪಂಡ ಒಂದು ವಿಭಿನ್ನ ರೀತಿ ನಾರ್ಮಲ್ ಆದ ನಮ್ಮ ಪಾತ್ರ ಏನು ಕಾಮಿಡಿ ಹಾಕೊಂಡು ಐನು ಪೂರಕ್ಕೆ ತಂದು ಬರ್ತದೆ ಈ ಫಿಲಮ್ ಕೊಡ್ತೇನೆ ಅಂಚೆ ಅದು ನಮಕ್ ಲೈಕ್ ಹಾಕೊಂಡು ನಮ್ಮಲ್ಲ ಒಂಚು ಒಲ ದುಂಬು ಬೇಲೆ ಬಂದದ್ದು ಇಪ್ಪನ ಅಲ್ಪ ನಮ್ಮ ಫ್ರೆಂಡ್ ಸರ್ಕಲ್ ಇಪ್ಪನ ನಮ್ಮ ಒಂದು ಕಾಮಿಡಿ ಕ್ರಿಯೇಟ್ ಹಾಕ್ಲಾಗ ನಮ್ಮ ಇಂಚ ತೆಲ್ತು ಇಂತ ಅವೇ ಫೀಲ್ಡ್ ಮತ್ತೆ ಇರ್ತ ಅಂಡ್ ಫಿಲ್ಮ್ ಅಂತೂ ಸೂಪರ್ ಹೀರೋಯಿನ್ ಆದಿಪ್ಪು ಅಂಡ್ ಹೀರೋ ಮತ್ತೆ ನಿತ್ಯ ಪ್ರಕಾಶ್ ಅವ್ರು ಆಕ್ಚುಲಿ ಡೆಬ್ಯೂ ಒಂದಿಲ್ಲದೆ ಗೊತ್ತಾಗ್ತದೆ ಬಟ್ ಒಂದು ಜಾತ ಫಿಲ್ಮ್ ಮಲ್ತದೆ ಒಂಜಿ ಎಡ್ಡೆ ಆಕ್ಟಿಂಗ್ ಮಲ್ತೇವೆ ಸೊ ಫಿಲ್ಮ್ ಮಾತೆಲ್ಲ ತೋಲಿ ಮಾತೆಲ್ಲ ಥಿಯೇಟರ್ ಬರ್ತದೆ ಎಂತಾಯ್ತು ಸರ್ ಮೂವಿ ಒಂಜಿ ಸಂಬಂಧ ಹೆಚ್ಚಿನ ಮುಪ್ಪತ್ತೊಂದು ಪಾತು ಗೊತ್ತು ಎಡ್ಡೆ ಸೂಪರ್ ಎಂತಾಯ್ತು ಆಗಸ್ಟ್ 7 ಬರಂಗದು ಮಿಸ್ ಮಾಡ್ಕೊಚ್ಚಿ ಮಾಂತರ್ಲ ಬತ್ತು ಪಿಕ್ಚರ್ ತೂಲೆ ಈ ಪಿಕ್ಚರ್ಲ ಎಡ್ಡೆ ಎಂತಾಯ್ತು ಸರ್ It is a family picture, and hero is really hero. He is having bright future. ಥ್ಯಾಂಕ್ ಯು ಸೋ ಮಚ್ ಸರ್ ಹೇಗಿತ್ತು ಮೂವಿ ಸೂಪರ್ ಮೇಡಮ್ ಸರ್ ಎಂಚಾಯ್ತು ಮೂವಿ ಸೂಪರ್ ಇತ್ತು ಅಂದ್ರೆ ಒಂಜಿ ಫ್ಯಾಮಿಲಿ ಒಂಜಿ ತೂಪುನಂಚಿನ ಎಂಟರ್ಟೈನ್ಮೆಂಟ್ ಉಂಡು ಮಾತ ಫ್ಯಾಮಿಲಿ ಮತ್ತು ತೂವೊಲಿ ಬಾರಿ ಶುಭ ಥ್ಯಾಂಕ್ ಯು ಸೋ ಮಚ್ ನಮ್ ದಾದ ಇಷ್ಟ ಮೂವಿಡ್ ಆಕ್ಟಿಂಗ್ ಮಾತರ್ನ ಆಕ್ಟಿಂಗ್ ಲೈಕ್ ಮಸ್ತ್ ಇಷ್ಟ ಅಂಡ್ ಬೊಕ್ಕ ಮಾತ ಫ್ಯಾಮಿಲಿ ಪೂರ ಸೇರ್ದು ತೂಪುನಂಚಿನ ಮೂವಿ ಮಸ್ತ್ ಇಷ್ಟ. ದಾದ ಇಷ್ಟ ಎಮೋಷನಲ್ ಫ್ಯಾಮಿಲಿ ದುಪ್ಪುನಂಚಿನ ಪಿಕ್ಚರ್ ಕಾಮಿಡಿ ಮಸ್ತ್ ಸೂಪರ್ ಇತ್ತಂಡ ಗಣೇಶ್ ಸರ್ ಅಂತೂ ಬತ್ತಿನ ಯಾನ ಎಕ್ಸ್ಪೆಕ್ಟ್ ಮಲ್ತಿತ್ತಿಜಿ ಸೂಪರ್ ಆತ ಟೋಟಲಿ ಪಿಕ್ಚರ್ ದಲ್ಲ ಕನೆ ಸೂಪರ್ ಇತ್ತೇನೆ ಮೂವಿ ಫುಲ್ ರೊಮ್ಯಾಂಟಿಕ್ ಸೀನ್ಸ್ ಅವಾರ್ಡ್ ಕನೆಕ್ಷನ್ ಅವಾರ್ಡ್ ಫ್ಯಾನ್ ಓಕೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಮಸ್ತ್ ಶೋಕ್ ಉಂಟು ಫಿಲ್ಮ್ ಸೂಪರ್ ಮ್ಯಾಮ್ ಸೂಪರ್ ಹೇಗಿತ್ತು ಮೂವಿ ಒಳ್ಳೇದು ಎಂತ ಇಷ್ಟ ಆಯ್ತು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಸರೌಂಡಿಂಗ್ ಬಾಂಡಿಂಗ್ ಸರ್ ಮೂವಿ ಸೂಪರ್ ಫೈನ್ ಕಾಮಿಡಿ ಇಷ್ಟ ಅಂಡ್ ಒಂಜಿ ಫ್ಯಾಮಿಲಿ ಎಂಚ ಒಂಜಿ ಮತ್ತು ಟೋಟಲ್ ಫ್ಯಾಮಿಲಿ ಪ್ಯಾಕೇಜ್ ಥ್ಯಾಂಕ್ ಯು ಸರ್ ದಾದ ಇಷ್ಟ ಮಾತಲ್ಲ ಪಂಡ ತುಳುನಾಡದ ಈ ಒಂದು ಸಂಸ್ಕೃತಿಯ ಬಗ್ಗೆ ಮಾತನಾಡಕ್ಕಿಂತ ಎಡ್ಡೆ ಸಕ್ಸಸ್ ಮೂವಿ ಸೂಪರ್ ಸೂಪರ್ ಇತ್ತು ಥ್ಯಾಂಕ್ ಯು ಸೂಪರ್ ಎಂತ ಇಷ್ಟ ಆಯ್ತು ಮೂವಿಯಲ್ಲಿ ಕಾಮಿಡಿ ಎಲ್ಲ ಆಫ್ಟರ್ ಇಂಟರ್ವಲ್ ಇಟ್ ಇಸ್ ವೆರಿ ನೈಸ್ ದೆನ್ ಎಲ್ಲ ಆಲ್ ಆಕ್ಟರ್ಸ್ ಇನ್ನು ತುಳು ಆಕ್ಟರ್ಸ್ ನೋಡುವಂತ ಸಂದರ್ಭ ಎಲ್ಲದೊಂದು ಆಕ್ಟಿಂಗ್ ಖುಷಿ ಆಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೆರಿ ನೈಸ್ ಸರ್ ಎಂಚಾಯ್ತು ಮೂವಿ ಸೂಪರ್ ಎಡ್ಡದಲ್ಲಿ ತುಳುನಾಡದ ಮಾತ ಕಲಾವಿದರ್ನಗಲ ಇತ್ತನ ಪಿಕ್ಚರ್ ಫ್ಯಾಮಿಲಿ ಸಮೇತ ಬತ್ತದು ಮಾತೆರ್ಲ ತೂವಡು ಅನ್ನೋದು ನಮ್ಮ ಒಂದು ಮನವಿ ಒಳ್ಳೆದಿತ್ತು ನನಗೆ ಅದೇ ಒಂದು ತಮಾಷೆಯ ಜೊತೆಗೆ ಒಂದು ಕೂಡು ಕುಟುಂಬ ಅಂತೇಳಿ ಅಂದರೆ ಒಂದು ಕುಟುಂಬವನ್ನು ಒಟ್ಟು ಮಾಡುವಂಥದ್ದು ಉಂಟಲ್ಲ ಅದು ಈಗ ತುಂಬ ಕಡಿಮೆ ಆಗಿದೆ ಅದನ್ನು ಒಳ್ಳೆಯದ ರೀತಿಯಲ್ಲಿ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಹೇಗಿತ್ತು ಮೂವಿ ತುಂಬಾ ಒಳ್ಳೆ ಪಿಕ್ಚರ್ ಎಂತ ಇಷ್ಟ ಆಯ್ತು ಮ್ಯಾಮ್ ಪರ್ಟಿಕ್ಯುಲರ್ ಆಗಿ ಎಂತ ಇಷ್ಟ ಆಯ್ತು ಮೂವಿಯಲ್ಲಿ ನನಗೆ ಫುಲ್ ಯಾವ ಸಂದರ್ಭ ಇಷ್ಟ ಆಯ್ತು ಎಲ್ಲ ಫುಲ್ ಇಡೀ ಪಿಕ್ಚರ್ ಇಷ್ಟ ಆಯ್ತು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮ್ಯಾಮ್ ಹೇಗಿತ್ತು ಮೂವಿ ಸೂಪರ್ ಎಂತ ಇಷ್ಟ ಆಯ್ತು ಫಸ್ಟ್ ಆಫ್ ಆಲ್ ನಿತ್ಯ ಪ್ರಕಾಶ್ ಅವರನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿ ನಂಗೆ ತುಂಬ ಖುಷಿ ಆಯಿತು ಸೊ ಇವನ್ ದ ಗಣೇಶ್ ಎಂಟ್ರಿ ವಾಸ್ ಸೂಪರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫ್ಯಾಮಿಲಿ ಬಂದು ನೋಡುವಂತ ಎಸ್ ಆಫ್ ಕೋರ್ಸ್ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಎಲ್ಲರೂ ಬಂದು ನೋಡಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹೇಗಿತ್ತು ಸರ್ ಸೂಪರ್ ಎಂತ ಇಷ್ಟ ಆಯ್ತು ಎಂತ ಇಷ್ಟ ಆಯ್ತು ಮೂವಿಯಲ್ಲಿ ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ಸಿನಿಮಾ ಮತ್ತು ಅದ್ರ ಜೊತೆಗೆ ಕಾಮಿಡಿನೂ ಸೂಪರ್ ಆಗಿದೆ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಮೂವಿ ಚೆನ್ನಾಗಿತ್ತು ನಿತ್ಯ ಪ್ರಕಾಶ್ ಒಳ್ಳೆ ಮಾಡಿದ್ದಾರೆ ಹೊಸಳು ಚೆನ್ನಾಗಿದ್ದಾರೆ ಮತ್ತೆ ತುಳುವಿನಲ್ಲಿರೋ ಕಾಮಿಡಿಗಳು ಹೊಸ ಕಾಲ ಗೊತ್ತಾಗ್ತಿಲ್ಲ ಒಳ್ಳೆ ಸ್ಮಾರ್ಟ್ ಆಗಿ ಮಾಡಿದ್ರು ಮತ್ತೆ ಅವರಿಗೆ ನಾನು ಹೇಳ್ಬೇಕಾದ್ರೆ ಕನ್ನಡದಲ್ಲಿ ಹೋದ್ರೆ ಒಳ್ಳೆ ಫ್ಯೂಚರ್ ಇರ್ಬೋದು ಅಂತ ಅನ್ಸ್ತದೆ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಅವರು ಕಾಂಟ್ಯಾಕ್ಟ್ ಇರೋ ಕಾರಣ ಅವ್ರ ಜೊತೆ ಮಾಡಿದ್ರೆ ಅವ್ರಿಗೆ ಇನ್ನೂ ಒಳ್ಳೆ ಅವಕಾಶ ಸಿಗ್ಬೋದು ಯಾಕಂದ್ರೆ ಸ್ಮಾರ್ಟ್ ಇದ್ದಾರೆ ಫಸ್ಟ್ ಫಿಲ್ಮ್ ಅಂತ ಗೊತ್ತಾಗ್ತಾ ಇಲ್ಲ ಒಳ್ಳೆ ಮಾಡಿ ಮತ್ತೆ ತುಳು ಫಿಲ್ಮ್ ಅಲ್ಲಿ ಇರೋ ಸಾಮಾನ್ಯ ಎಲ್ಲ ಕಾಮಿಡಿಗಳು ಇದರಲ್ಲಿ ಇದಾವೆ ಬಟ್ ಎಸ್ಪೆಷಲಿ ನಾನು ಹೇಳೋದು ಹೀರೋ ಬಗ್ಗೆ ಒಳ್ಳೆ ಮಾಡಿದ್ದೀನಿ ಸರ್ ಹೇಗಿತ್ತು ಸೂಪರ್ 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 ಪರ್ಟಿಕ್ಯುಲರ್ ಆಗಿ ಇಷ್ಟ ಆಯ್ತು ನಮಗೆ ಫಸ್ಟ್ ಆಗಿ ನಮ್ಮ ಹೀರೋ ಕ್ಯಾಮರಾ ಫೇಸ್ ಮಾಡಿ ಸೂಪರ್ ಹೀರೋ ಆಗಿದ್ದಲ್ಲ ಅದು ಖುಷಿ
ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ಒಳ್ಳೆ ಆಕ್ಟಿಂಗ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು. ಒಳ್ಳೆ ಇಂಪ್ರೆಷನ್ ಎಲ್ಲ ಒಳ್ಳೆ ಚೆನ್ನಾಗಿ. ಶೋಕ ಆತಂಡೆ ಭಾರಿ ಶೋಕ ಆತಂಡೆ. ನಮ್ಮ ತುಳು ಚಿತ್ರರಂಗಡ್ ಕನ್ನಡ ಚಿತ್ರರಂಗದ ಒಂಜಿ ನಿರ್ದೇಶಕ ಬತ್ತದ ನಮಕ್ ಈ ರೀತಿ ವ್ಯಕ್ತಪಡಿಸ ನಂಗೆ ಭಾರಿ ಖುಷಿ ಆಗ್ತದೆ. ಒಂಜಿ ಫ್ಯಾಮಿಲಿ ಸೆಂಟಿಮೆಂಟ್ ಬುಕ್ಕ ನೆಟ್ಟು ಒಂಜಿ ಫ್ರೆಂಡ್ಶಿಪ್ ಒಂಜಿ ಮುಖ್ಯವೇನ ಒಂಜಿ ಆದ್ಯತೆ ಕೊಡ್ತಾರೆ. ಐಕಾದ್ಯಾನ ಚಿತ್ರನ ನಿಜವಾದ ಈ ಫಿಲ್ಮ್ನ ಲೈಕ್ ಮಾಡ್ತಾರೆ. ಬೊಕ ಎಂಜಿನ ಬಂಡ ಓವರ್ ನಮ್ಮ ಕನ್ನಡ ಚಿತ್ರರಂಗ ತುಳು ಚಿತ್ರರಂಗದ ಕಾಮಿಡಿ ಆಕ್ಟಿಂಗ್ ಪೂರ ಆ ಡ್ರೆಸ್ ಕೋಡ್ ಪೂರ ಒಂಚೂರು ನಾನು ಕಮ್ಮಿ ಮನ್ಪೋಡು. ಐಕೆ ಐನ ಟೇಸ್ಟ್ ನನ್ನ ಇತ್ಯದ ಜನಗಳಿಗೆ ಬಾರಿ ಕಮ್ಮಿ ಆಗ್ತದೆ. ಏನಂಚೂರು ನಾನು ಇದು ಮಾಡರ್ನ್ ಅದು ಮಲಯಾಳಂ ಪೂರ ಮನ್ಪೇರೆ ನ್ಯಾಚುರಲ್ ಅದು ಮನ್ಪೋಡು ಅಂಚಿನ ಕಾಮಿಡಿನ ಅಳವಡಿಸಾದ ಪೊರ್ಲಾಪುಡು ಮನ್ಪೋಡು ನಮ್ಮ ಜಾಗ. ಹೇಗಿತ್ತು ಮೂವಿ ಸೂಪರ್ ಇತ್ತು. ಒಂದು ಅರ್ಥ ಉಂಟು ಮೂವಿಗೆ, ಫ್ರೆಂಡ್ಶಿಪ್ ಬಗ್ಗೆ ಆಗ್ಲಿ, ಒಂದು ಫ್ಯಾಮಿಲಿ ಒಟ್ಟಿಗೆ ಆಗ್ಬೇಕು. ಜೈತು ಸರಿ ಸೂಪರ್ ಇತ್ತು, ಮಸ್ತ್ ಐತೆ. ಮತ್ತೆ ಮೂವಿಯ ಪಿಕ್ಚರ್ ಮೂವಿಯ ಹೀರೋಯಿನ್ ವೆರಿ ಬ್ಯೂಟಿಫುಲ್ ಅಮೃತ ಅವರಿದ್ದಾರೆ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊ ಬರೋಣ. ಹಾಯ್ ಮ್ಯಾಮ್. ಹಲೋ, ಥ್ಯಾಂಕ್ ಯು ಸೋ ಮಚ್, ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು, ನೀವು ಕೂಡ ಥ್ಯಾಂಕ್ ಯು. ಮೂವಿಯಲ್ಲಿ ಪುತ್ತೂರಲ್ಲಿ ನಾನ್ ನೋಡಿದ ಪ್ರಕಾರ ಎಲ್ಲ ರಿವ್ಯೂ ಕೊಟ್ಟದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸೊ ಇದನ್ನ ನೋಡಿ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ನನಗೆ ಅಂದ್ರೆ ಈ ತರ ಒಂದು ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ ಆಸ್ ಅನ್ ಆರ್ಟಿಸ್ಟ್ ಅಲ್ವಾ, ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗಿರತ್ತೆ ಅದೆಲ್ಲ. ಸೊ ನನ್ನ ಸ್ಟ್ರಗಲ್ ಒಂದ್ ಸೈಡ್ ಅಲ್ಲಿ ಇಟ್ರೆ ಇದು ಅದನ್ನೆಲ್ಲ ಮರ್ಸೋ ತರ ಇದೆ ಈ ಆಪರ್ಚುನಿಟಿ. ನನಗೆ ಎಷ್ಟು ಜನರನ್ನ ನಾನು ಎಷ್ಟು ಜನರನ್ನ ಎಂಜಾಯ್ ಮಾಡೋದನ್ನ, ನಮ್ಮ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡೋದನ್ನ ನೋಡಿದಾಗ ಐ ಫೀಲ್ ವೆರಿ ಬ್ಲೆಸ್ಡ್. ಮತ್ತೆ ಪುತ್ತೂರಲ್ಲಿ ಯಾವ್ದಾದ್ರು ಮೂವಿ ಪ್ರೀಮಿಯರ್ ಶೋ ಆದ್ರೆ ಅದು ಯಾವಾಗ್ಲೂ ಸಕ್ಸಸ್ಫುಲ್ ಮ್ಯಾಮ್, ಪ್ರತಿ ಸತಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಪುತ್ತೂರಲ್ಲಿ ಇಷ್ಟು ಪ್ರೀತಿ ಕೊಟ್ರು ನಿಮ್ಗೆ, ಸೊ ಅಫ್ಕೋರ್ಸ್ ಜನ ಇಷ್ಟಪಟ್ಟಿದಾರಂತ ಇಲ್ಲಿ ಗೊತ್ತಾಯ್ತಲ್ವಾ. ಸೊ ಇವ್ರು ಯಾವಾಗ ಇಷ್ಟಪಟ್ಟಿದ್ದಾರೆ, ಸಿನಿಮಾ ಸಕ್ಸಸ್ ಅಂತಾನೆ ಆಲ್ರೆಡಿ. ಅಂಡ್ ಇವರ ಜನರ ಆಶೀರ್ವಾದ ಇಲ್ಲದೆ ಆರ್ಟಿಸ್ಟ್ಗಳಿಗೆ ಯುನೋ ಅಲ್ವಾ, ಆರ್ಟಿಸ್ಟ್ಗಳಿಗೆ ಮೇನ್ ಬೇಕಾಗಿರೋದೇ ಅವರ ಆಶೀರ್ವಾದ. ಸೊ ಇಲ್ಲಿ ಪುತ್ತೂರಲ್ಲಿ ಐ ಹೋಪ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ. ಓಕೆ, ಇನ್ನೊಂದು ಕ್ವಶನ್ ಮ್ಯಾಮ್, ಪಿಕ್ಚರ್ ಮೂವಿ ಯಾಕೆ ನೋಡ್ಬೇಕು? ಇನ್ನು ಬರದೇ ಇರೋ ಆಡಿಯನ್ಸ್ ಯಾಕೆ ನೋಡ್ಬೇಕು? ಏನಿದೆ ಇದ್ರಲ್ಲಿ? ಎಂಟರ್ಟೈನ್ಮೆಂಟ್ ಆಫ್ ಕೋರ್ಸ್. ನಮ್ಗೆಲ್ಲ ಏನ್ ಬೇಕಾಗಿರುತ್ತೆ, ಇಡೀ ವಾರದಲ್ಲಿ ನಾವು ದುಡ್ದು ಒಂದು ವೀಕೆಂಡ್ ಅಲ್ಲಿ ನಾವು ಒಂದು ಎಂಟರ್ಟೈನಿಂಗ್ ಅಂತ ಒಂದು ಇಷ್ಟು ಅವರ್ ಅಂತ ಇಟ್ಟಿರ್ತೇವಲ್ವಾ. ಸೊ ಜನ ಎಲ್ಲ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನ ನೋಡಿದ್ರೆ ಖಂಡಿತ ಪೈಸಾ ವಸೂಲ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ಒಳ್ಳೆ ಸಕ್ಸಸ್ ಸಿಗ್ಲಿ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪಿಕ್ಚರ್ ಸೂಪರ್ ಇತ್ತು. ಮಾತೆಲ್ಲ ತೋಡು ಪಿಕ್ಚರ್ ಪಂಡ ಪಿಕ್ಚರ್ದುಲೇ ಉಂಡು. ಪಿಕ್ಚರ್ ಪಂಡ ಖಾಲಿ ಪಿಕ್ಚರ್ ಹತ್ತವು, ಕಾಮಿಡಿ ಉಂಡು, ಸೀರಿಯಸ್ ಉಂಡು. ಮಾತ ಫ್ಯಾಮಿಲಿ ದಾಖಲು ಬತ್ತ ತೋಡು, ಪಿಕ್ಚರ್ ಮಾತ್ರ ಪುತ್ತೂರು ಉಂಡು ಎಲ್ಲಂಚಿ ರಿಲೀಸ್ ಆಪುಂಡು. ಮಾತೆಲ್ಲ ಬತ್ತೆ ತೋಡು. ನಮ್ಮ ಜೊತೆ ಪಿಕ್ಚರ್ ಮೂವಿಯ ಹೀರೋ ಇದ್ದಾರೆ, ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ತೆ. ನಮಸ್ತೆ. ಪುತ್ತೂರಲ್ಲಿ ಪ್ರೀಮಿಯರ್ ಶೋ ನೋಡಿ ಆದ್ಮೇಲೆ ಇಟ್ ವಾಸ್ ಲೈಕ್ ಅಮೇಸಿಂಗ್ ಸರ್. ನಿಮ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಪುತ್ತೂರಿನ ಎಕ್ಸ್ಪೀರಿಯನ್ಸ್ ನೋಡಿ ಹೇಗೆ ಅನ್ಸ್ತು? ಆ ವೈಬೆ ಖುಷಿ ಆಯ್ತು ನಂಗೆ. ಆ ರಿಯಾಕ್ಷನ್ಸ್ ಸಿನಿಮಾ ಆಗ್ತಾ ಇರುವಾಗ ಆ ರಿಯಾಕ್ಷನ್ಸ್ ನೋಡ್ತಿದ್ದೆ, ಅದೇ ಖುಷಿ ಆಯ್ತು. ಯಾಕಂದ್ರೆ ಆ ಕಾಮಿಡಿಗೆ ಆ ಒಂದು ಬಸ್ ಇತ್ತು ಅಲ್ಲಿ ಆಡಿಯನ್ಸ್ ಹತ್ರ. ಆ ಬಸ್ ಇರುವಾಗ ನಮ್ಗೆ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇತ್ತು, ತುಂಬಾನೇ ಖುಷಿ ಆಯ್ತು. ಸೊ ಇದು ತುಳುವಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸೊ ನಮ್ಮ ಊರಲ್ಲಿ ತುಳುವಲ್ಲಿ, ಈಗ ಹೊರಗಡೆ ರಾಜ್ಯಾದ್ಯಂತ ಕನ್ನಡದಲ್ಲಿ ರಿಲೀಸ್ ಆಗ್ತದೆ. ಸೊ ಎಲ್ಲರ ಸಪೋರ್ಟ್ ಬೇಕು ನಮ್ಗೆ. ಸಿನಿಮಾ 7th ರಿಲೀಸ್ ಆಗ್ತದೆ, ಎಲ್ಲರೂ ಹೋಗಿ ಪಿಕ್ಚರ್ನ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಕೇಳಿದ ರಿವ್ಯೂ ಅಲ್ಲಿ ನಂಗೆಲ್ಲ ಸಿಕ್ಕಿದ್ದು ಹೀರೋ ಇದು ಫಸ್ಟ್ ಮೂವಿ ಅಥವಾ ಫಸ್ಟ್ ಡೆಬ್ಯೂ ಅಂತ ಗೊತ್ತೇ ಆಗುದಿಲ್ಲ ಅಂತ. ಇದನ್ನೆಲ್ಲ ಕೇಳಿ ಹೇಗೆ ಖುಷಿ ಅನಿಸ್ತಾ ಇದೆ ಸರ್? ಅದು ಆಬ್ವಿಯಸ್ಲಿ ಖುಷಿ ಆಗುತ್ತೆ, ಅದಕ್ಕೆ ಕಾಯ್ತಾ ಇದ್ದೇವಲ್ಲ. ಫಸ್ಟ್ ಪ್ರೀಮಿಯರ್ ನ ಮೊನ್ನೆ 2nd ಆಯ್ತು ಉಡುಪಿಯಲ್ಲಿ, ಮೊನ್ನೆ ಅಲ್ಲ ನಿನ್ನೆ, ಸಾರಿ, ಇವತ್ತು ಇಲ್ಲಿ. ಸೊ ಆ ರೆಸ್ಪಾನ್ಸ್ ಜನರಿಂದ ಫಸ್ಟ್ ಮೂವಿ ಅಂತ ಗೊತ್ತಾಗಲ್ಲ ಅಂತ ಹೇಳೋದು, ಅದೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್, ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸರ್ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಗ ಎದುರಿರುವ ಆಡಿಯನ್ಸ್ ಯಾಕೆ ನೋಡ್ಬೇಕು ಸರ್ ಮೂವಿ? ಅಂದ್ರೆ ಇನ್ನು ನೋಡದೇ ಇರುವವರು. ಇಟ್ಸ್ ಅ ಕಾಮಿಡಿ ಸಿನಿಮಾ, ಥಿಯೇಟರ್ಗೆ ಬರೋದು ಒಂಥರ ಖುಷಿ ಪಡಕ್ಕೆ. ಸೊ 2.5 hours ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಇದೆ. ಫ್ಯಾಮಿಲಿ ಬಂದು ನೋಡುವಂತ ಪಿಕ್ಚರ್, ಯಾಕಂದ್ರೆ ಫ್ಯಾಮಿಲಿಯ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾ ಪಿಕ್ಚರ್ ನೋಡ್ತಾ ಇರುವಾಗ ಅವರಿಗೆ ಕನೆಕ್ಟ್ ಆಗುತ್ತದೆ. ನೀವು ಫಸ್ಟ್ ಹಾಫ್ ಇರ್ಬೋದು, ಸೆಕೆಂಡ್ ಹಾಫ್ ಇರ್ಬೋದು, ಅವರಿಗೆ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ಗಳು ಈ ಪಿಕ್ಚರ್ ಅಲ್ಲಿ ಇದೆ. ಈ ಮೂವಿ ತುಂಬಾ ಸಕ್ಸಸ್ ಕಾಣ್ಲಿ ಅಂತ ನಾವು ಇದು ಮಾಡ್ತೇವೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ ಜೊತೆ ಪಿಕ್ಚರ್ ಮೂವಿಯ ಹೀರೋ ಆಗಿರುವಂತ ನೃತ್ಯ ಪ್ರಕಾಶ್ ಅವರ ಫಾದರ್ ನಮ್ ಜೊತೆ ಇದ್ದಾರೆ, ತಂದೆಯವ್ರ ಜೊತೆ ಇದ್ದಾರೆ. ಹಾಗಾದ್ರೆ ಬನ್ನಿ ಮಾತಾಡ್ಸ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಮಗನ ಒಂದು ಫಸ್ಟ್ ಮೂವಿ ಅಂತ ಹೇಳ್ಬೋದು ಸರ್. ಎಲ್ಲರ ಪ್ರಕಾರ, ನಾನು ಕೇಳಿದ ಪ್ರಕಾರ ಯಾರು ಸಹ ಇದು ಮಗನದು ಡೆಬ್ಯೂ ಅಂತ ಯಾರು ಹೇಳಿಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಇದನ್ನೆಲ್ಲ ಕೇಳಿ ಎಷ್ಟು ಖುಷಿ ಅನಿಸ್ತಾ ಇದೆ ಸರ್? ನೋಡಿ, ಜನರಿಗೆ ಖುಷಿ ಮಾಡಿದ್ರೆ ಅವನ ಏನು ನಟನೆ, ಅದು ಆಕ್ಟಿಂಗ್.
ಅದು ಸಕ್ಸಸ್ಫುಲ್ ಅಂತ ಲೆಕ್ಕ. ಗೋಲ್ಡನ್ ಮೂವೀಸ್ ರವರು ನನ್ನ ಮಗನನ್ನ ಈ ಪಿಕ್ಚರ್ನ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವನು ಆಕ್ಚುಲಿ ಈಸ್ ಎ ಗುಡ್ ಫೋಟೋಗ್ರಾಫರ್. ಅವನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಹೊಡೆದಿದ್ದಾನೆ, ನ್ಯಾಷನಲ್ ಲೆವೆಲ್ನಲ್ಲಿ ಗೋಲ್ಡ್ ಮೆಡಲ್ ಹೊಡೆದಿದ್ದಾನೆ ಫೋಟೋಗ್ರಫಿಯಲ್ಲಿ. ಅವನು ಎಲ್ಲೆಲ್ಲಿ ಹೋಗ್ತಾನೆ, ಕಾಡಿಗೆ ಹೋಗ್ತೀವಿ ಅಥವಾ ದಿವಸ ನಿಂತು ಈ ಟ್ರೈಬಲ್ ಏನು ಏರಿಯಾಸ್ ಇದೆ ಅಲ್ಲಿಯ ಜನರ ಅವರ ಭಾವನೆಗಳನ್ನ ತನ್ನ ಫೋಟೋಗ್ರಫಿಯಲ್ಲಿ ಕ್ಯಾಪ್ಚರ್ ಮಾಡಿ ಜನರಿಗೆ ಇಂಥ ಜನ ನಮ್ಮ ದೇಶದಲ್ಲಿದ್ದಾರೆ ಅನ್ನೋ ತೋರಿಸಿಕೊಡೋದ ಕೆಲಸ ಮಾಡ್ತಾ ಇದ್ದಾನೆ. ಸೊ ದಿಸ್ ಈಸ್ ಒಂದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಕೆಲಸ ಮಾಡಿದ್ದಾನೆ. ಈಗ ಅಕಸ್ಮಾತ್ ಆಗಿ ಅವನಿಗೆ ಇದಕ್ಕೆ ಚಿತ್ರರಂಗಕ್ಕೆ ಬಂದಿದ್ದಾನೆ. ನಾನು ನೋಡಿದೆ, ನಾನು ಪಿಕ್ಚರ್ ನೋಡೋದು ಬಹಳ ಕಡಿಮೆ. ನನ್ನ ಒಂದು 7-8-10 ವರ್ಷಗಳ ಕಳಿ ಪಿಕ್ಚರ್ ನೋಡೋದು ನಾನು ಅವನನ್ನು ಎಕ್ಸ್ಪ್ರೆಸ್ ನೋಡಿದೆ. ಅವನ ಮುಖ ಭಾವ ಹೇಗಿದೆ, ಒಂದು ಸಂದರ್ಭಕ್ಕೆ ಅವನ ಮುಖದ ಚರ್ಯೆ ಏನು ಆಕ್ಟ್ ಮಾಡ್ತಾನೆ, ಫೈಟಿಂಗ್ ನಲ್ಲಿ ಹೇಗೆ ಮಾಡ್ತಾನೆ ಅದೆಲ್ಲ ನಾನು ಯೂಸ್ ಮಾಡಿದ್ದೇನೆ. ಬಟ್ ಅವನು ಹೊಸಬ ಅಂತ ಕಾಣೋದಿಲ್ಲ ನೋಡುವಾಗ, ಹೊಸಬನಾಗೆ ಕಾಣೋದಿಲ್ಲ. ಯಾವುದೋ ಒಂದು ಫಿಲ್ಮ್ ತುಂಬಾ ಕೆಲಸ ಮಾಡಿ ಇದರಲ್ಲಿ ಆಕ್ಟ್ ಮಾಡಿದ್ದಾನೆ ಅನ್ನೋದು ಮಾಡಿದ್ದಾನೆ. ಜನ ಆಶೀರ್ವಾದ ಮಾಡಿದ್ರೆ ಅವ್ರ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಒಬ್ಬ ಉತ್ತಮ ಕಲಾವಿದನಾಗಿ ಮೂಡುವುದಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸೊ ಮಚ್. ಎಂಕ್ಲೋಟು ಸಚಿನ್ ಅಣ್ಣ ಒಳ್ಳೆ ಬಲ್ಲೆ ಆಕ್ಲಡ ಪಾತನ್ ಸರ್ ನಮಸ್ತೆ. ನಮಸ್ತೆ. ಏನ್ ಚೈತಿನ್ ಸರ್ ಪಿಕ್ಚರ್ ಮೂವಿ ನಾನು ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆದ್ರಿಂದ ಈ ಗೋಲ್ಡನ್ ಮೂವೀಸ್ ದಾದ ಈ ತುಳು ಇಂಡಸ್ಟ್ರಿ ಎಂಕ್ಲಿಗೆ ಸಿನಿಮಾ ಕೊರ್ರ ಬೈದಿನ ಮಸ್ತ್ ಖುಷಿ ಉಂಡು ಈ ವಿಚಾರದ ಬಗ್ಗೆ. ಯಾಪಂಡೊಂಜಿ ಗೋಲ್ಡನ್ ಮೂವೀಸ್ ನಮ್ಮ ಮಲ್ಲ ಸಂಸ್ಥೆ ನಮ್ಮ ತುಳು ಇಂಡಸ್ಟ್ರಿಗೆ ಬತ್ತಾನ ಒಂಜ್ ಆತ ಎಡ್ಡೆ ಕೊಲಾಬ್ರೇಷನ್ಸ್ ಆಪು. ಕೊಲಾಬ್ರೇಷನ್ಸ್ ಇತ್ತೆ ಮಸ್ತ್ ಟ್ರೆಂಡೆಡ್ ಉಂಡು. ಆಕ್ಚುಲಿ ಒಂಜ್ ಆತ ಬಿಸ್ನೆಸ್ ಪ್ರೊವಿಷನ್ಸ್ ಆಯ್ತು ತೋಜೊಂದುಂಡು ಇತ್ತೆ ಗಣೇಶರ್ ಆದಪ್ಪು ಸೆಲ್ಲಿಂಗ್ ಪಾಯಿಂಟ್ಸ್ ಆದಪ್ಪು ಒಂದು ಪೂರ ಈ ಮಲ್ಲ ಗೋಲ್ಡನ್ ಮೂವೀಸ್ ಆದೊಂಡು ಈ ಮಲ್ಲ ಬ್ಯಾನರ್ ತೋಜೊಂದು. ಸೊ ಸುರುತ್ತ ಒಂಜಿ ಎಲ್ಲಿ ಪ್ರಯತ್ನ ಮಂದಿರ ಒಂಜಿ ಜನಕ್ಲೆ ಖಾಲಿ ತೆಲಿಪ ಒಂದು ಪತ್ತೊಂದು ಪೋಡ್ ಬಂದ್ಪನ ಒಂಜಿ ಪ್ರಯತ್ನ ಮಂದಿರ ನನ್ನ ತುಂಬ ಗಾತೆ ಒಂಜಿ ಆತ ಎಕ್ಸ್ಪೆರಿಮೆಂಟ್ ಎಲ್ಲ ಅನ್ಪೊಡು ಬಂದ್ಪನ ಆ ಬ್ಯಾನರ್ ಆಸೆ ಉಂಟು. ಎತ್ತ ಬಗ್ಗೆ ಗಣೇಶರ್ಗಳ ಪಂತಿರ ಅದೇ ರೀತಿ ಶಿಲ್ಪಾ ಮ್ಯಾಮ್ ಆಯ್ತ ಬಗ್ಗೆ ಸುಮಾರು ಆಸೆ ಉಂಟು. ಈ ಸುರುತ್ತ ಸಿನಿಮಾ ನಿಕ್ಲು ಮಾತಿರ್ಲಿಕ್ಕೆ ಎಂದಾದ್ರು ಕೊಡು ತುಳುತ್ತ ಒಂಜಿ ಬೇಸಿಕ್ ಫ್ಲೇವರ್ ಉಂಟಾದ ಉಂಟು ಕಾಮಿಡಿ ಬಂದ್ಪನ ಆ ಲೈನ್ ಇಟ್ಟು ಸಿಂಪಲ್ ಆದ ಒಂದು ಸಿನಿಮಾ ಕೊಡ್ತೀರಿ ಮಾತಿರ್ಲ ಬೆಲೆ ಥಿಯೇಟರ್ ಇಡ್ತೀವಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಪುತ್ತೂರಿನಲ್ಲಿ ಪ್ರೀಮಿಯರ್ ಶೋ ಹೇಗೆಲ್ಲ ನಡೀತು, ಆಡಿಯನ್ಸ್ ಏನೆಲ್ಲ ಹೇಳಿದ್ರು, ಈ ಮೂವಿಯನ್ನ ಯಾಕೆ ನೋಡ್ಬೇಕು, ನಾವು ಕೂಡ ಈ ಮೂವಿ ನೋಡ್ಕೊ ಬಂದ್ವಿ. ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ತುಳು ಇಂಡಸ್ಟ್ರಿಯಲ್ಲಿ ನಮ್ಗೆ ಸಿಕ್ಕಿರುವಂತದ್ದು. ಸೊ ನೀವೆಲ್ಲರೂ ಕೂಡ ಆಗಸ್ಟ್ 7ಕ್ಕೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಕಹಳೆ ವಾಹಿನಿ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.